ಮನೆಯ ಪಕ್ಕದಲ್ಲೇ ಮಳೆ ನೀರು ಹರಿದು ಹೋಗಲು ತೋಡನ್ನ ನಿರ್ಮಿಸಿದ್ರು. ಆದರೆ ಇದೀಗ ಅದೇ ತೋಡಿನಲ್ಲಿ ಅಕ್ಕಪಕ್ಕದ ಮನೆಯ ಡ್ರೈನೇಜ್ ನೀರು ಹರಿಯುತ್ತಿದೆ. ಇದರಿಂದ ತೋಡಿನ ಪಕ್ಕದಲ್ಲಿರುವ ಮನೆಯವರಿಗೆ ಬಹುದೊಡ್ಡ ಸಮಸ್ಯೆ ಉಂಟಾಗಿದೆ. ದಿನ ಬೆಳಗಾದ್ರೆ ದುರ್ವಾಸನೆ ಬೀರುವುದಲ್ಲದೆ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಡುತ್ತಿವೆ ಎಂಬ ಆತಂಕ ಎದುರಾಗಿದೆ. ಮಾತ್ರವಲ್ಲದೆ ಇಲ್ಲಿಯ ಬಾವಿ ನೀರನ್ನ ಉಪಯೋಗಿಸಿದ್ರೆ ಅನಾರೋಗ್ಯ ಉಂಟಾಗುವುದಂತೂ ಗ್ಯಾರಂಟಿ. ಇಷ್ಟೆಲ್ಲ ಸಮಸ್ಯೆ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ನಾವೀಗ ಹೇಳ್ತಾ ಇರುವ ಬಹುದೊಡ್ಡ ಸಮಸ್ಯೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಳಾಯಿ ಚಿತ್ರಾಪುರ ಪರಿಸರದಲ್ಲೇ ಮನೆಯ ಪಕ್ಕದಲ್ಲೇ ಮಳೆಗಾಲದಲ್ಲಿ ನೀರು ಹರಿದು ಹೋಗಲು ತೋಡನ್ನ ನಿರ್ಮಿಸಿದ್ರು. ಇದೀಗ ಅದೇ ತೋಡಿನಲ್ಲಿ ಕೊಳಚೆ ನೀರು ಹರಿದು ಹೋಗ್ತಿದೆ. ಇದರಿಂದ ತೋಡಿನ ಸಮೀಪವಿರುವ ಮನೆ ಮಂದಿಗೆ ಬಹುದೊಡ್ಡ ಸಮಸ್ಯೆ ಉಂಟಾಗಿದೆ. ಕೊಳಚೆ ನೀರಿನ ಹರಿವಿಕೆಯಿಂದ ದಿನ ಬೆಳಗಾದ್ರೆ ದುರ್ವಾಸನೆ ಬೀರುತ್ತಿರುತ್ತದೆ. ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ, ಕಳೆದ 10 ವರ್ಷಗಳಿಂದ ಈ ಸಮಸ್ಯೆ ಇದೆ. ಆದರೆ ಇಲ್ಲಿಯ ಪಾಲಿಕೆಯ ಜನಪ್ರತಿನಿಧಿಗಳಿಗೆ ಸಮಸ್ಯೆಯ ಬಗ್ಗೆ ಹೇಳಿದ್ರೆ ಇದುವರೆಗೂ ಗಮನ ಹರಿಸಿಲ್ಲ ಎಂದು ಹೇಳುತ್ತಾರೆ ಸ್ಥಳೀಯ ಪರಿಸರದ ವಾಸಿಗಳಾದ ಜಯಂತಿ ಅವರು. ತೋಡು ಮಂತಿದ್ದೇರು ರಡ್ಡರ್ ಬಿಟ್ಟು ನೆಟ್ಟು ತೋಡು ಮಂತಿದ್ದೇರು. ಆ ತೋಡು ಮಂತಿದ ನೆಟ್ಟು ಅಕ್ಲೆ ಡ್ರೈನೇಜ್ ನೀರೆಲ್ಲ ಬಕ್ಕ ಈ ಕೊಳಚೆ ನೀರು ಪೂರ ಬುಡೊಂದುಲ್ಲೇರು ಅಂಚದ ಪುಣ್ಯ ಎಂಗ್ಲಿಗೆ ಮರಿಯಲ್ಲದ ನೀರು ಮಾತ್ರ ಪೋಯರ್ ಪಂಡದ ಅಕ್ಲೆ ಫಸ್ಟ್ ಕಾರ್ಪೊರೇಟರ್ ಪಂಡದಿತ್ತೇರು. ನೆಕ್ಸ್ಟ್ ಕಾರ್ಪೊರೇಟರ್ ಬತ್ತೇರು ಅರಡಲ್ಲಿ ಎಂಗ್ಲಿ ಈ ಪ್ರಾಬ್ಲಮ್ನ ಪೂರ ಪಂಡ ಅಂಡ್ ಏರ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗೆಲ್ಲ ಪಂಡ ಅಂಡ್ ಏರ್ಲ ಅಂದಿತ್ತ ಬಗ್ಗೆ ಆ್ಯಕ್ಷನ್ ತೊಂದಿಜೇರು ಅಂಚದ ಪುಣ್ಯ ಎಂಕ್ಲಿಗೆ ಇನ್ನೇನು ನಿಖಲ್ನ ಬಗ್ಗೆ ಎಂಕ್ಲು ಸಾಲಮ್ ಅಂತ ಕೊರಡು ಪಂಡದ ಎಂಕ್ಲಿಗೆ ಏನೊಂದಿಲ್ಲ ನಿಖಲ್ಡ. ಮಳೆ ನೀರು ಹರಿದು ಹೋಗಲು ತೋಡನ್ನ ನಿರ್ಮಿಸಿದ್ರು. ಆದರೆ ಇದೀಗ ಎಲ್ಲಾ ಮನೆಯ ತ್ಯಾಜ್ಯ ನೀರು ಇದೇ ತೋಡಿನಲ್ಲಿ ಹರಿದು ಹೋಗ್ತಾ ಇದೆ. ಇದರಿಂದ ಸೊಳ್ಳೆಗಳ ಕಾಟದಿಂದ ಜೀವಿಸಲು ಸಾಧ್ಯವಾಗದ ಪರಿಸ್ಥಿತಿ. ಮಾತ್ರವಲ್ಲದೆ ಮನೆಯ ಬಾವಿಗೆ ಚರಂಡಿ ನೀರು ಸೇರ್ಪಡೆಗೊಂಡು ಮನೆ ಬಳಕೆಗೆ ಉಪಯೋಗಿಸಲು ಅಸಾಧ್ಯವಾಗಿದೆ. ಬಾವಿ ನೀರು ಉಪಯೋಗಿಸಿದ್ರೆ ರೋಗ ರುಜಿನಗಳು ಉಂಟಾಗಿ ಆಸ್ಪತ್ರೆಗೆ ಸೇರುವುದಂತೂ ಗ್ಯಾರಂಟಿ. ಈ ಹಿಂದೆಯೂ ಅದೇ ನೀರನ್ನ ಉಪಯೋಗಿಸಿ ಆಸ್ಪತ್ರೆಗೆ ಸೇರಿದ ನಿದರ್ಶನಗಳಿವೆ. ಆ ಬಳಿಕ ನಾವು ಬೇರೆಯವರ ಮನೆಗೆ ಹೋಗಿ ನೀರು ತರುವಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಮನವಿಯನ್ನ ಮಾಡಲಾಗಿದೆ. ಆದರೆ ನಮ್ಮ ಸಮಸ್ಯೆಯನ್ನ ಈವರೆಗೆ ಗಮನಿಸಿಲ್ಲ, ಅದಕ್ಕೆ ಪರಿಹಾರವನ್ನ ಕಲ್ಪಿಸಿಕೊಟ್ಟಿಲ್ಲ ಎಂದು ಹೇಳುತ್ತಾರೆ ಸ್ಥಳೀಯರಾದ ಕೇಶವ ಅವರು. ನೀರು ಚೆನ್ನಾಗಿ ಗುಯಲ್ಗೆ ತಾಗದು ರಡ್ಡು ಪೀಟುಡು ಉಂಟು. ಇನ್ನು 10 ವರ್ಷ ನೀರು ಪರಂದ ಅಂಚದು ಯಾನು ದುಮ್ಮದ ಕಾರ್ಪೊರೇಟರ್ ಯಾನು ಪಂಡದು ಸಾಕಂಡು ಆರನ್ನ ಇಲ್ಲ ಬಾಕ್ಲು ನುದು ಸತ್ತಿ ಪೋತೆ ಆಂಡ 6 ಮಂತ್ ಕೊರ್ನಾಡತ್ತ ಪಕ್ಕ ಈ ಗುಯೆಲ್ಲ ಬರೀಟು ಈಗ 10 ಪೀಟು ಮುರಿದು ಕೊರಪೆ ಬಂತೇವೆ ಬಕ್ಕಲ 6 ಉಪ್ಪುನಗಲ ರಡ್ಡು ಪೀಟು ಕೂಡ ಗುಯೆಲ್ಲ ಬರೀಟು ಕೊಡುತ್ತೇವೆ. ಅಂಚದ ಎಂಕಿತ್ತ 10 ವರ್ಷ ನೀರು ಎಂತು ಬರ್ಪುಜಿ ಕಾರ್ಪೊರೇಷನ್ ರಡ್ಡು ಮೂಜಿನ ಕೊರ ಬರ್ಪಿನಿ ಯಾನು ಏರಾರ ಇಲ್ಲ ಗುಯೆಲ್ಲು ಲಾಟ್ ಹಿಡಿದತ್ತು ಒಯ್ತದ್ದು ಕೊಡಪ ನೋಡಿ ಹಿಂಗೆ ಏತು ಭಂಗವತ್ತೆ ಅವತ್ತಂದ ಜೋಕ್ಲು ಎಲ್ಲಿ ಅಪ್ಪನಾಗ ಉಮ್ಮಿಲಿಡು ಇಡೀ ಜ್ವರ ಬರ್ತದೆ ಮರ್ದು ಕಾಸು ಮಾಡಿದ್ದಾನೆ ಲೆಕ್ಕನೇ ಇಜ್ಜಿ ಒಂದು 4 ದಿನದ್ದು ಮಿಸಸ್ ಇಡೀ ಪೂರಾ ಬೇಗ ಕಿರ್ಮುಂಡು ಉಮ್ಮಿಲಿಡು ಇಡೀ ಮಂಜಲ್ ಪೂಜೆ ಜಪ್ಪು ಇಲ್ಲದವಳ ಪಗೆಲ್ಗೆ ಹಾಕ್ರೆ ಪೂರ ಪಂಡದು ಪೂರ ಅಲ್ಲ ಉಮ್ಮಿಲೇ ಜಿಂಜಿದುಂಡು ಬಕ್ಕ ಈ ತೋಡು ವಾಸನೆ ಕುಳ್ಳರ ಪೂಜಿ ಬಕ್ಕ ಇದೀ ಮರ್ಯಾಲ ಬಣ್ಣಾಗ ಬರ್ಸೋಡು ಇದೀ ಐಕ್ಲೆ ಕಾಂಟ್ರಾಕ್ಟ್ ದೀತೇರು ಒಯ್ತ ಗೊತ್ತು ಟಾಯ್ಲೆಟ್ ತಂಡಾಸದ ರಿಂಗ್ ಹೊಟ್ಟೆ ಬಂತದ್ದು ಬುಡ್ಪೇರು ದಪ್ಪೋಡು ಬೈದು 4 ಸತಿಯನ್ನು ಮೊಬೈಲ್ ಯಾನು ಆ್ಯಡ್ ಬಂದ. ಇಷ್ಟೆಲ್ಲ ಸಮಸ್ಯೆಗಳಿರುವ ಚರಂಡಿಗೆ ಸಮರ್ಪಕ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಸ್ಥಳೀಯರು ವಿ4 ನ್ಯೂಸ್ ಮಾಧ್ಯಮದ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಇನ್ನಾದರೂ ಕುಳಾಯಿ ಚಿತ್ರಾಪುರ ಪರಿಸರದ ಸಮಸ್ಯೆಯನ್ನ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತು ಸರಿಪಡಿಸಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು.